ಮಹತೋಭಾರ ಮಹಾಲಿಂಗೇಶ್ವರನ ಬ್ರಹ್ಮರಥೋತ್ಸವದ ಸಂಭ್ರಮವನ್ನು ನಾವು ನೋಡಿದ್ದೇವೆ. ಬಹಳ ಅದ್ಭುತವಾದಂತಹ ರೀತಿಯಲ್ಲಿ ಶ್ರೀದೇವರ ಬ್ರಹ್ಮರಥೋತ್ಸವ ನಡೆದಿದೆ. ಬ್ರಹ್ಮರಥೋತ್ಸವದ ಮುಂಭಾಗದಲ್ಲಿದ್ದಂತಹ ಬಸವನ ವೈಭವವನ್ನು ಕೂಡ ನೋಡಿದ್ದೇವೆ. ನಾವೀಗ ಆ ಬಸವನ ಒಂದು ಬ್ರಹ್ಮರಥೋತ್ಸವ ಇರ್ಬೋದು, ಜಾತ್ರಾ ಮಹೋತ್ಸವ ಇರ್ಬೋದು, ಇಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಬಸವನನ್ನು ಸಿದ್ಧಗೊಳಿಸ್ತಾರೆ ಅನ್ನುವಂಥದ್ದನ್ನು ನೋಡುವುದಕ್ಕಾಗಿ ಬಂದಿದ್ದೇವೆ. ಈಗ ಬಸವನನ್ನು ಸಿದ್ಧಗೊಳಿಸ್ತಾ ಇದ್ದಾರೆ. ಸಿದ್ಧಗೊಳಿಸ್ತಾ ಇದ್ದು ಆ ಬಸವನಿಗೆ ಸಂಪೂರ್ಣವಾದಂತಹ ಮೇಲ್ಭಾಗದ ಹೊದಿಕೆಯನ್ನು ಹಾಕಿ ಅವರ ಗೊರಸುವಿನ ಭಾಗದಲ್ಲಿ ಸಂಪೂರ್ಣವಾದಂತಹ ಒಂದು ಹೂವಿನ ಅಲಂಕಾರವನ್ನು ಮಾಡಿದ್ದಾರೆ. ಅದನ್ನ ನಾವು ನಿಮಗೆ ತೋರಿಸ್ತೀವಿ ಯಾವ ರೀತಿಯಾಗಿ ಹೂವಿನ ಅಲಂಕಾರ ಮಾಡಿದ್ದಾರೆ ಅನ್ನುವಂಥದ್ದು. ಈ ಬಸವನ ಹೆಸರು ಕಾಳೇಶ್ವರ ಅಂತ. ಇವರು 1.5 ವರ್ಷ ಇರುವಾಗ ಈ ದೇವಸ್ಥಾನವನ್ನು ಒಂದು ಸೇರ್ಕೊಂಡಿದ್ದಾರೆ. ಇದು 5ನೇ ಜಾತ್ರೆಯಲ್ಲಿ ಇವರು ಈ ಒಂದು ರಥೋತ್ಸವದಲ್ಲಿ ಭಾಗಿಯಾಗ್ತಾ ಇರೋದು ಅನ್ನುವಂಥದ್ದು. ನಾವು ಈ ಒಂದು ಬಸವನನ್ನು ಸಿದ್ಧಗೊಳಿಸ್ತಾ ಇರುವಂತಹ ಈ ವ್ಯಕ್ತಿ ಹತ್ರ ಮಾತಾಡುವ. ಸರ್ ನಮಸ್ತೆ, ನಿಮ್ಮ ಹೆಸರೇನು? ವಸಂತ. ನೀವು ಎಷ್ಟು ವರ್ಷದಿಂದ ಈ ಕಾರ್ಯದಲ್ಲಿ ತೊಡಗಿದ್ದೀರಿ ಮತ್ತು ಏನೆಲ್ಲ ಒಂದು ಅಲಂಕಾರವನ್ನ ಬಸವನಿಗೆ ಮಾಡ್ತೀರಿ? ತುಂಬ ವರ್ಷ ತಂದೆ ಕಾಲಿಂದ ನಾವೇ ತಂದೆ ತೀರೋದ ನಂತರ ನಾವೇ ಕೆಲಸ ಮಾಡ್ತಿದ್ದೀವಿ. ಬಸವನ ಜಾತ್ರೆಗೆಲ್ಲ ರೆಡಿ ಮಾಡೋದು. ಅಲ್ಲ, ಈಗ ಏನೆಲ್ಲ ಮಾಡಿದ್ದೀರಿ? ಈಗ ಬಸವನದೆಲ್ಲ ಹೂವೆಲ್ಲ ರೆಡಿ ಮಾಡಿ ಅಲಂಕಾರ ಎಲ್ಲ ಮಾಡಿ ಉತ್ಸವಕ್ಕೆಲ್ಲ ಕೊಂಡೋಗ್ಲಿಕ್ಕೆ ಅಷ್ಟೇ. ಎಷ್ಟೊತ್ತು ಬೇಕು ಒಂದು ಬಸವನ ಅಲಂಕಾರ? 1 ಗಂಟೆ ಆದ್ರೆ ಬೇಕು, 3/4 ಗಂಟೆ 1 ಗಂಟೆ ಬೇಕು. ಇಲ್ಲಾದ್ರೂ ಅಂತ ಬಿಡುದಿಲ್ಲ. ಅದು ಸ್ವಲ್ಪ ಹರಟೆ ಆದ್ರೆ ಸ್ವಲ್ಪ ಈಗೆಲ್ಲ ಇದು ಮಾಡ್ತಾರೆ ಸ್ವಲ್ಪ ಅಷ್ಟೇ. ಜನವನ್ನ ನೋಡಿದಾಗ ಹೇಗಿರ್ತಾರೆ ಕಾಳೇಶ್ವರ? ಕಾಲೇಶ್ವರ ಅಂದ್ರೆ ಏನು ಮಾಡುದಿಲ್ಲ, ಒಮ್ಮೆ ಮಾತ್ರ ಸ್ವಲ್ಪ ಈ ಪಟಾಕಿಗೆ ಮಾತ್ರ ಸ್ವಲ್ಪ ಇದು ಮಾಡ್ತಾರೆ ಅಷ್ಟೇ. ಅದಕ್ಕೆ ಮತ್ತೇನು ಮಾಡುದಿಲ್ಲ ಅಷ್ಟೇ. ಖರ್ಚಾಗಿ ಸ್ವಲ್ಪ ಉಂಟಾಗಿ. ಈಗ ಇದು 5ನೇ ಜಾತ್ರೆ ಅಂತ ಹೇಳಿದ್ರಿ, ಈಗ ಸ್ವಲ್ಪ ಅಡ್ಜಸ್ಟ್ ಆಗಿದ್ದಾರಾ? ತೊಂದರೆ ಇಲ್ಲ, ಸ್ವಲ್ಪ ಈಗ ಕಂಟ್ರೋಲ್ ಬಂದಿದೆ. ಯಾರ ಮಾತನ್ನು ಕೇಳುದು? ತೊಂದರೆ ಇಲ್ಲ, ಕೇಳ್ತೇನೆ ಮಾತು ಕೇಳ್ತೇನೆ. ತಮ್ಮನ್ಸಿ ಕೇಳ್ತೇನೆ, ನನ್ಸಿ ಕೇಳ್ತೇವೆ. ಎಲ್ಲಿ ತೊಂದರೆ ಇಲ್ಲ. ಅಂದ್ರೆ ಈಗ ಅವರನ್ನ ಕರ್ಕೊಂಡು ಹೋಗ್ತೀರಿ, ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಜೊತೆಗೆ ಇರ್ತೀರಿ, ಎಲ್ಲೂ ಕೂಡ ಅವರು ಡಿಸ್ಟರ್ಬ್ ಆಗದಂಗೆ ನೋಡ್ಕೋತಿರಲ್ವಾ? ಏನೆಲ್ಲ ಮುನ್ನೆಚ್ಚರಿಕೆ ಬೇಕು? ಇಲ್ಲ, ಅದು ತೊಂದರೆ ಇಲ್ಲ, ಗಟ್ಟಿ ಒಂದು ಇಟ್ಕೊಳ್ಳೋದು ಅಷ್ಟೇ. ಮತ್ತೇನಿಲ್ಲ. ಮತ್ತೆ ದೇವರದ್ದು ನಮಗೆಲ್ಲ ಅವ್ರದ್ದೇ ಅಲ್ಲ, ಮತ್ತೆ ದೇವರ ಆಶೀರ್ವಾದ ನಮಗೆ ಅಷ್ಟೇ. ಹೌದು. ಹೊರಡೋ ಮುಂಚೆ ದೇವರಲ್ಲಿ ಒಂದು ಹೇಳಲಿಕ್ಕುಂಟು, ನಿಮ್ಮದೇ ನೀವು ಸರಿಯಾಗಿ ಇದು ಮಾಡಬಾರ್ದು, ಕರೆಕ್ಟ್ ಆಗಿ ಬರುವ ಹಾಗೆ ಮಾಡಬೇಕು ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಮ್ಮ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ಅಷ್ಟೇ ಅಷ್ಟೇ. ಈ ಜಾತ್ರಾ ಮಹೋತ್ಸವ ಬಂದಾಗ ಈಗ ಅದಕ್ಕಿಂತ ಮೊದಲು ಇವರನ್ನು ಯಾವ ರೀತಿಯಾಗಿ ನೀವು ನೋಡ್ಕೋತೀರಿ? ಈಗ ನೀವು ಇಲ್ಲಿ ಫ್ಯಾನ್ ಎಲ್ಲ ಹಾಕಿದ್ರಿ ಬಸವನಿಗೆ, ಅಥವಾ ಅವರ ಇದು ಸಂಪೂರ್ಣ ರನ್ನಿಂಗ್ ಇರ್ತದ? ಫ್ಯಾನು 3 ಫ್ಯಾನ್ ಆಗ್ತಾ ಇರ್ತದೆ ಅದಕ್ಕೆ. ಫ್ಯಾನ್ ಆಗ್ತದೆ. ಮತ್ತೆ ಬೆಳಿಗ್ಗೆ ಎಲ್ಲ ಕ್ಲೀನ್ ಎಲ್ಲ ಮಾಡಿ ಸ್ನಾನ ಎಲ್ಲ ಮಾಡಿಸಿ ಬೆಳಿಗ್ಗೆ ಸಂಜೆ 3 ಹೊತ್ತು ಒಳ್ಳೆ ಕ್ಲೀನ್ ಮಾಡಿ ಅದಕ್ಕೆ 2 ಹೊತ್ತು ಹಿಂಡಿ ಎಲ್ಲ ಕೊಟ್ಟು ಮತ್ತು ನೀರು ಬೈಯುಲ್ಲ ಅಷ್ಟೇ. ಅಷ್ಟೇ ಆಹಾರ ಅಂತ ಹೇಳಿ ಹಿಂಡಿ ನೀರು. ಆಹಾರ ಎಲ್ಲ 3-4 ಭಾಗ ಹಿಂಡಿ ಉಂಟು ಎಲ್ಲ ಕೊಟ್ಟು ನೀರೆಲ್ಲ ಕೊಟ್ಟು ನೀರು ಅವಾಗ ಹೊತ್ತಿ ಕೊಡುದು ಅದಕ್ಕೆ. ಸೆಕೆಂಡ್ ಟೈಮ್ ಜಾಸ್ತಿ ಸ್ವಲ್ಪ ನೀರು ಬೇಕು ಅದಕ್ಕೆ ಕುಡಿಲಿಕ್ಕೆ. ಈ ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ಎಷ್ಟು ದೂರ ಹೋಗ್ಲಿಕ್ಕೆ ಇರ್ತದೆ? ಅಂದರೆ ನಾವು ಸವಾರಿಗೆ ಅರ್ಧ 1-2 ಕಿಲೋಮೀಟ್ರ್ ಅಷ್ಟು, ಜಾಸ್ತಿ ಇದ್ದರೆ 1-2 ಕಿಲೋಮೀಟ್ರ್ ಅಷ್ಟೇ. ದಿನದಲ್ಲಿ ಅರ್ಧ ಸವಾರಿಗೆಲ್ಲ ಮತ್ತೆ ಬಂದು ಕಟ್ಟ ಹಾಕಿ ಅಷ್ಟೇ, ಅರ್ಧ ಮಾತ್ರ. ಇವತ್ತು ಈ ಬ್ರಹ್ಮ ರಥೋತ್ಸವದ ಸಂದರ್ಭದಲ್ಲಿ ಬ್ರಹ್ಮರಥ ಇವತ್ತು ಬ್ರಹ್ಮದೇವ ಉತ್ಸವ ಎಲ್ಲ ಆಗಿ ದೇವರು ಕಟ್ಟೆಲ್ಲ ಕೂಡ ಬ್ರಹ್ಮರಥದಲ್ಲಿ ಕೂತ ತಕ್ಷಣ ನಾವಿಲ್ಲಿ ಕರ್ಕೊಂಡು ಬರ್ತೀವಿ. ಮತ್ತು ಸ್ವಲ್ಪ ನಮಗೆ ಕೆಲಸ ಇರ್ತದೆ ಅಲ್ಲಿ ರಥದ ಹತ್ರ, ಹಾಗೆ ಅಷ್ಟೇ. ಧನ್ಯವಾದ. ಇದು ಇವರ ಮಾತು. ಕಾಳೇಶ್ವರ ಅವರನ್ನು ಸಂಪೂರ್ಣವಾಗಿ ಸಿದ್ಧಗೊಳಿಸಿ, ಅವರನ್ನು ಸಂಪೂರ್ಣವಾಗಿ ಅಲಂಕಾರ ಮಾಡಿ ಅವರನ್ನು ಈ ರೀತಿಯಾಗಿ ಸಿದ್ಧಗೊಳಿಸ್ತಾರೆ. ಜೊತೆಗೆ ಅವರಿಗೆ ಮೇಲು ಹೊದಿಕೆಯನ್ನು ಕೂಡ ಹಾಕ್ತಾರೆ. ಸಂಪೂರ್ಣವಾಗಿ ಬಸವನಿಗೆ ಮಾಡಬೇಕಾದಂತಹ ಅಲಂಕಾರವನ್ನು ಮಾಡಿ ಅವರನ್ನು ಬ್ರಹ್ಮರಥೋತ್ಸವದ ಸಂದರ್ಭದಲ್ಲಿ ಹೊರಗೆ ಕರ್ಕೊಂಡು ಹೋಗ್ತಾರೆ. ಬಹಳ ಅದ್ಭುತವಾದಂತಹ ರೀತಿಯಲ್ಲಿ, ಬಹಳ ವ್ಯವಸ್ಥಿತವಾದಂತಹ ರೀತಿಯಲ್ಲಿ ಈ ಕಾರ್ಯವನ್ನು ಇವರು ಮಾಡ್ತಾ ಇದ್ದಾರೆ. ಈ ಕಾರ್ಯವನ್ನು ಮಾಡುವುದರ ಜೊತೆಗೆ ಬೇರೆ ಕೆಲಸವನ್ನು ಈ ಬ್ರಹ್ಮರಥೋತ್ಸವದ ವೇಳೆ ಬೇರೆ ಕೆಲಸವನ್ನು ಕೂಡ ಇವರು ಮಾಡ್ತಾರೆ. ಬಹಳ ವಿಶೇಷವಾಗಿ ಈ ಬ್ರಹ್ಮರಥೋತ್ಸವಕ್ಕೆ ಮೆರುಗನ್ನು ತುಂಬುವಂತಹ ಬಸವನ ಅಲಂಕಾರ ಹೇಗಿರುತ್ತೆ ಅನ್ನುವಂತಹ ವರದಿಯನ್ನು ನಿಮ್ಮ ಮುಂದೆ ಇಡಬೇಕು ಅನ್ನುವಂಥ ಉದ್ದೇಶದಿಂದ ಈ ಚಿಕ್ಕ ವರದಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ. ಗೌತಮ್ ಶೆಟ್ಟಿ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಪುತ್ತೂರು.